ಒಳ್ಳೆ ಆರೋಗ್ಯ ಮನಸ್ಸಿನ ಸಂಪೂರ್ಣವರ ಪ್ರಾರ್ಥನೆ ಸೆಕೆ ಶೀಟ್ ಅದು ಒಳ್ಳೆಯ ಎಲ್ಲ ಕಾರ್ಯಕರ್ತರ ಒಟ್ಟಿಗೆ ಸೇರಿ ನಾವು ಮಾಡಿಸಿದ ಸಂತೋಷದಿಂದ ಸ್ವೀಕಾರ ಮಾಡಿ ಆಗುವಂಥ ಕಾರ್ಯ ಒಳ್ಳೆಯ ಸರ್ವರಿಗೂ ಸನ್ಮಾನ ಉಂಟು ಮಾಡಲಿಕ್ಕೆ ಸ್ಥಳ ಸಾನ್ನಿಧ್ಯದ ಶ್ರೀ ಸೋಮನಾಥೇಶ್ವರನನ್ನು ಮನಸ್ಸು ಸ್ಮರಿಸುತ್ತಾ, ನಾನು ನಮ್ಮಂಥ ಎಲ್ಲ ದೇವರನ್ನು ಮನಸ್ಸು ಸ್ಮರಿಸುತ್ತಾ, ಭಾಳ ಸಂತೋಷದಾಯಕವಾದ ಒಂದು ಸುಸಂದರ್ಭ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪರವರ ಜನ್ಮದಿನ. ಯಡಿಯೂರಪ್ಪನವರ ಜನ್ಮದಿನದಂದು ಪ್ರತಿ ವರ್ಷ ನಾವು ಶ್ರೀ ಸೋಮನಾಥನ ಸನ್ನಿಧಿಗೆ ಬಂದು ಯಡಿಯೂರಪ್ಪರ ರಾಜಕೀಯ ಜೀವನ, ಅವರ ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ಆಯುರಾರೋಗ್ಯವನ್ನು ಶ್ರೀ ದೇವರು ಕರುಣಿಸಬೇಕು ಎಂಬ ನೆಲೆಯಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಶ್ರೀ ದೇವರನ್ನು ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುವಂತೆ ಈ ವರ್ಷವೂ ಕೂಡ ಇವತ್ತಿನ ಈ ಒಂದು ಯಡಿಯೂರಪ್ಪನವರ ಜನ್ಮದಿನದ ಸುಸಂದರ್ಭದಲ್ಲಿ ನಾವೆಲ್ಲರೂ ಬಂದು ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು, ವಿಶೇಷ ಪೂಜೆಯನ್ನು ಕೂಡ ಎಲ್ಲರೂ ಸೇರಿ ಒಮ್ಮನಸ್ಸಿನಿಂದ ಸಲ್ಲಿಸಿದ್ದೇವೆ. ನಾವು ಈ ಸಂದರ್ಭದಲ್ಲಿ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದೇನಂತ ಹೇಳಿದರೆ, ಯಡಿಯೂರಪ್ಪರವರ ಇಡೀ ಜೀವನದಲ್ಲಿ ಇನ್ನಷ್ಟು ಉತ್ತಮವಾದ ಭವಿಷ್ಯವನ್ನು ಶ್ರೀ ಭಗವಂತನು ಅವರಿಗೆ ನೀಡಬೇಕು. ಮುಂದಿನ ದಿನಗಳಲ್ಲಿ ನಾನು ಕಳೆದ 2-3 ವರ್ಷಗಳ ಹಿಂದೆ ಅವರು ರಾಜಕೀಯದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಬೇಕು, ಆ ಬಳಿಕದ ಸಂದರ್ಭದಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೊಮ್ಮೆ ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಎಲ್ಲ ಪ್ರಾರ್ಥನೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇವತ್ತು ಕೂಡ ಅದೇ ರೀತಿಯಾದ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಯಡಿಯೂರಪ್ಪನವರು ಇಡೀ ಜನ ಇವತ್ತು ರಾಜಕೀಯದಲ್ಲಿ ಒಂದು ಮೆಚ್ಚುವಂಥ ಒಂದು ರಾಜಕೀಯ ನಾಯಕರಿದ್ದರೆ ಅದು BS ಯಡಿಯೂರಪ್ಪರು. ಯಾಕೆ ಅಂತ ಹೇಳಿದರೆ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಅಂತಹ ಜನಪರವಾದ ಯೋಜನೆಗಳನ್ನು ನೀಡಿದವರು, ರೈತರ ಕಣ್ಮಣಿಯಾಗಿ, ದೀನ ದಲಿತರ ಬಂಧುವಾಗಿ ಇವತ್ತು ಈ ಇಳಿ ವಯಸ್ಸಿನಲ್ಲೂ ಕೂಡ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡುವುದರ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ನಮ್ಮ ಯಡಿಯೂರಪ್ಪನವರು ರಾಜಕೀಯ ಜೀವನದಲ್ಲಿ ಮತ್ತಷ್ಟು ಭವಿಷ್ಯವನ್ನು ಅವರು ಶ್ರೀದೇವರು ಅವರಿಗೆ ಕರುಣಿಸಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಜೊತೆಗೆ ಅವರ ಜನ್ಮದಿನದ ಶುಭಾಶಯವನ್ನು ಕೂಡ ಸಲ್ಲಿಸ್ತೇವೆ. ನಾವು ಕಳೆದ ಬಾರಿ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು, ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಕುತ್ತಾರನ ರಾಜರಾಜೇಶ್ವರಿಯ ದೇವಸ್ಥಾನದ ಸಮೀಪ ಇರುವಂಥ ದುರ್ಗಾವಾಹಿನಿ ಮಹಿಳಾ ಮಂಡಲದಲ್ಲಿ ಮಾಡಿದ್ವಿ. ಆ ಸಂದರ್ಭದಲ್ಲಿ 182
ಉಚಿತವಾಗಿ ಆರೋಗ್ಯ ಕಾರ್ಡನ್ನು ನಾವು ವಿತರಿಸಿದ್ದೇವೆ. ಅದರಲ್ಲಿ ಬಹಳ ಸಂತೋಷದ ವಿಚಾರ ಏನು ಅಂತ ಹೇಳಿದರೆ, ಲೀನಾ ವರ್ಗೀಸ್ ಎಂಬ ಒಂದು ಮಹಿಳೆ ಅವರು ಇವತ್ತು ಬೆಳಿಗ್ಗೆ ಶ್ರೀ ಯಡಿಯೂರಪ್ಪರವರ ಜನ್ಮದಿನವನ್ನು ನೆನಪಿಸಿಕೊಂಡರು. ಧನಲಕ್ಷ್ಮಿ, ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಧನಲಕ್ಷ್ಮಿ ಗಟ್ಟಿ ಅವರ ನೇತೃತ್ವದಲ್ಲಿ ಅವರು ಬಂದವರು. ಅವರಿಗೆ ಫ್ರೀಯಾಗಿ ಉಚಿತವಾಗಿ ಅವರ ಆ ಹೃದಯದ ಕಾಯಿಲೆ ಬಂದ ಸಂದರ್ಭದಲ್ಲಿ ನಾವು ಯಡಿಯೂರಪ್ಪರವರ ಜನ್ಮದಿನದಿಂದ ಕೊಟ್ಟಂಥ ಹೆಲ್ತ್ ಕಾರ್ಡ್ ಅವರಿಗೆ ಬಹಳ ಉಪಯೋಗವಾಗಿದೆ. ಉಚಿತವಾಗಿ ಸುಮಾರು 1.5 ಲಕ್ಷ ತನಕ ಹಣ ಆ ಹೆಲ್ತ್ ಕಾರ್ಡ್ನ ಮೂಲಕ ಅವರಿಗೆ ಸಂದಾಯವಾಗಿ ಇವತ್ತು ಬಹಳ ಜೀವನದಲ್ಲಿ ಯಶಸ್ವಿಯಾಗಿ ಅವರ ಆರೋಗ್ಯವನ್ನು ಶ್ರೀ ದೇವರು ಕರುಣಿಸಿದ್ದಾರೆ. ಅದನ್ನು ಕೂಡ ನೆನಪಿಸುತ್ತಾ, ಬಹಳ ಮುಖ್ಯವಾಗಿ ಬಂಧುಗಳೇ, ಇವತ್ತು ನಮ್ಮ ದೇಶವನ್ನು ಕಾಯುವಂತಹ ವೀರ ಯೋಧರು, ಯಾವತ್ತೂ ಕೂಡ ನಾವು ನಮ್ಮ ದೇಶದ ಬೆನ್ನೆಲುಬು ರೈತರು ಮತ್ತು ವೀರ ಯೋಧರನ್ನು ನಾವು ಯಾವತ್ತೂ ಗೌರವಿಸ್ತೇವೆ. ಇವತ್ತು ನಿನ್ನೆ ಕಳೆದ 2-3 ದಿವಸಗಳ ಹಿಂದೆ ನಡೆದಂತಹ ನಮ್ಮ ವೀರ ಯೋಧರ ಆ ಆತ್ಮಾಹುತಿ ದಾಳಿಗೆ ತುತ್ತಾದಂಥ ವೀರ ಯೋಧರಿಗೆ ಇಡೀ ದೇಶವೇ ಕಣ್ಣೀರನ್ನು ಹಾಕುವ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದ ನೇತೃತ್ವವನ್ನು ವಹಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರೊಂದು ಮಾತನ್ನು ಹೇಳಿದರು. ಏನು ಅಂತ ಹೇಳಿದರೆ, ಯಾವತ್ತೂ ಕೂಡ ವೀರ ಯೋಧರ ಆ ಸೇವೆಗೆ ನಾವು ಯಾವತ್ತೂ ಕೂಡ ಅದನ್ನು ಸದಾ ಸ್ಮರಿಸುತ್ತೇವೆ, ಅದಕ್ಕೆ ಪ್ರತೀಕಾರವನ್ನು ನೀಡಿಯೇ ಸಿದ್ಧ ಎಂಬ ಮಾತನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತಿದ್ದಂತೆ ನಿನ್ನೆಯ ಆ ಮುಂಜಾವಿನ ಬೆಳಿಗ್ಗೆ ಆ ಸಂದರ್ಭದಲ್ಲಿ 3:35-40 ಸಮಯದ ಸಂದರ್ಭದಲ್ಲಿ ನಮ್ಮ ವೀರ ಯೋಧರು ಅದಕ್ಕೆ ತಕ್ಕದಂಥ ಪ್ರತೀಕಾರವನ್ನು ನೀಡುವುದರ ಮೂಲಕ ಭಾರತೀಯ ಸೇನೆ ಯಾವ ರೀತಿ ಇದೆ, ಯಾವ ರೀತಿ ಎಲ್ಲ ಸಂದರ್ಭದಲ್ಲೂ ಕೂಡ ಸನ್ನದ್ಧಾಗಿದೆ ಎಂಬುದನ್ನು ಮತ್ತೊಮ್ಮೆ ತೋರಿಸಿ ಇಡೀ ದೇಶದ ಜನರ ಒಂದು ಸಂತೋಷಕ್ಕೆ ಪಾತ್ರರಾದಂಥ ನಮ್ಮ ವೀರ ಯೋಧರನ್ನು ಈ ಸಂದರ್ಭದಲ್ಲೂ ಕೂಡ ಸ್ಮರಿಸುತ್ತಾ, ಮತ್ತೊಮ್ಮೆ ಪ್ರಧಾನಿ ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಿಯಾಗಿ ಅವರು ಬರಬೇಕು. ಯಾಕೆ ಅಂತೇಳಿದ್ರೆ ಇಡೀ ವಿಶ್ವವೇ, ನಾನು ನಿನ್ನೆ ಒಂದು ದೃಶ್ಯ ಮಾಧ್ಯಮದಲ್ಲಿ ನೋಡಿದಾಗ, ಒಂದು ದೇಶಕ್ಕೆ ಸಲುವಾಗಿ 2-3 ದೇಶಗಳನ್ನು ಉಳಿಸುವಂಥ ಕೆಲಸವನ್ನು ಮೋದಿ ಮಾಡಿದ್ದಾರೆ ಎಂಬ ಒಂದು ವಾರ್ತೆಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ, ಉಗ್ರರು ಅಟ್ಟಹಾಸ ಮಿತಿ ಮೀರಿದೆ. ಉಗ್ರರನ್ನು ಸದೆಬಡಿಯುವಂಥದ್ದು ಅಗತ್ಯ ಇದೆ. ನಿಜವಾಗಿಯೂ ನಮ್ಮ ವೀರ ಯೋಧರ ಕೆಚ್ಚೆದೆಯ ನಿಲುವನ್ನು ನಾವು ಎಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದಾರೆ. ಖಂಡಿತವಾಗಿ ಶ್ಲಾಘಿಸಬೇಕಾದ್ದೇ. ಇನ್ನಷ್ಟು ಶಕ್ತಿಯನ್ನು ಆ ವೀರ ಯೋಧರಿಗೆ ಶ್ರೀ ಭಗವಂತನ ನೀಡಲಿ. ಪ್ರಧಾನಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಆಡಳಿತ ಚುಕ್ಕಾಣಿಯನ್ನು ಹಿಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ದೇವರನ್ನು ಪ್ರಾರ್ಥನೆ ಮಾಡುತ್ತಾ, ಪರಿವಾರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಇವತ್ತು ಭಾರಿ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಶ್ರೀಯುತ ಯಡಿಯೂರಪ್ಪನವರು ಅವರ ಇವತ್ತು ಹುಟ್ಟುಹಬ್ಬ, ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ. ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರವೀಂದ್ರ ಶೆಟ್ಟಿಯವರ ನೇತೃತ್ವದಲ್ಲಿ, ಎಲ್ಲ ಭಾಜಪ ನಾಯಕರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನು ಕಳೆದ ಬಾರಿ ಕೂಡ ಭಾರಿ ವಿಜೃಂಭಣೆಯಲ್ಲಿ ಆಚರಿಸಿದ್ದೇವೆ. ಅವರು 76ನೇ ಈ ವರ್ಷದ ಇದು ಹುಟ್ಟುಹಬ್ಬ. ಅವರಿಗೆ ಇವತ್ತು ಕಳೆದ ಆ ಒಂದು ಸಂದರ್ಭದಲ್ಲಿ ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಇವತ್ತು ನೆನಪಿರುವಂಥ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಆ ವೃದ್ಧಾಪ ಯೋಜನೆಯನ್ನು ಹೆಚ್ಚಳ ಮಾಡುವಂಥದ್ದು, ಇನ್ನು ಅನೇಕ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಡಿಯೂರಪ್ಪರವರು ನಮ್ಮ ರಾಜ್ಯಕ್ಕೆ ನೀಡಿದ್ದಾರೆ. ಇವತ್ತು ಕೂಡ ಅದನ್ನೇ ಇವತ್ತು ರಾಜ್ಯದ ಜನರು ಸ್ಮರಿಸುವಂಥ ಕಾರ್ಯಕ್ರಮಗಳು ಕೂಡ ಆಗಿದೆ. ಇವತ್ತು ಅವರ ಹುಟ್ಟುಹಬ್ಬ ಆಚರಣೆಯ ಒಂದಿಗೆ ಅವರ ಆರೋಗ್ಯ ಸುಧಾರಣೆ ಆಗಬೇಕು. ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ರಾಜ್ಯಕ್ಕೆ ಒಳ್ಳೆಯ ಒಂದು ಯೋಜನೆಗಳನ್ನು ತರಬೇಕು. ಜನಸಾಮಾನ್ಯರಿಗೂ ಕೂಡ ಒಂದು ಕುಟುಂಬ ಬದುಕುವಂಥ ಯೋಜನೆಗಳನ್ನು ತರಬೇಕು. ಇವತ್ತು ಕಳೆದ ಬಾರಿ ಕೂಡ ಇವತ್ತು ರೈತರಿಗೆ ಬಹಳಷ್ಟು ಪ್ರೋತ್ಸಾಹಕರವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇವತ್ತು ರೈತ ನಮ್ಮ ಬೆನ್ನೆಲುಬು ಅಂತೇಳಿ ಎಲ್ಲ ರಾಜ್ಯಕ್ಕೆ ನಾಯಕರು ಹೇಳಿದರೂ ಕೂಡ ಸರಿಯಾದ ದಿಕ್ಕಿನಲ್ಲಿ ಅವರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡದಿರುವಂಥದ್ದು ದುರಂತ. ಇವತ್ತು ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಎಲ್ಲ ಕರ್ನಾಟಕದ ಜನತೆಗೆ ಒಳ್ಳೆಯ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಆಗಲಿ. ಮುನ್ನಡೆದಿರ್ತಕ್ಕಂಥ ನಮ್ಮ ಯೋಧರ ಆ ಹುತಾತ್ಮರಿಗೆ ಅವರಿಗೆ ಒಂದು ದೇವರು ಆ ಒಂದು ಸ್ವರ್ಗವನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ವಿಶೇಷವಾದ ಮೂಲು ಸೇರಿನ ಪೂರ ನಾಯಕರನಗಲೇ ಅಂಜನೆ ಸೋಮನಾಥ ದೇವರನ ಚರಣ ಪಾದ ಕಮಲಾವೃತ ಅಡ್ಡಪುರೊಂದು ನಮ್ಮ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಹರ್ನ ಹುಟ್ಟುಹಬ್ಬನು ನಮ್ಮ ರವೀಂದ್ರ ಶೆಟ್ಟರ್ನ ಮುಂದಾಲತ್ತರು ನಮ್ಮನ್ನು ಮಾತಲೆತ್ತದೆ ಬಾರಿ ಗೌಜಿರ ಆಚರಣೆ ಮಂತಂದುಲ್ಲೇರು. ನಮ್ಮಲ ಉದ್ದೇಶ
ನರೇಂದ್ರ ಒಂದು ಯಡಿಯೂರಪ್ಪರಿಗೆ ದೇವರ ಆರೋಗ್ಯ ಕೊರಡೆ, ನಾನಾತರಿಗೆ ಉಲ್ಲಾಸದೊಟ್ಟಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ನಾನಾತ ಜನಗಳನ್ನು ಸೇವೆ ಮನ್ಪುನ ಭಾಗ್ಯನರಿಗೆ ಕೊರಡೆ ಅವ್ರನ್ನ ಮನಸ್ಸಿಂಜಿನ ಒಂದು ಪನ್ನಂದ ಕರ್ನಾಟಕರು ಅತ್ಯಂತ ಜಾಸ್ತಿ ಸೀಟ್ ಈ ಸದ್ಯ MP ಎಲೆಕ್ಷನ್ ಬರೋಡು 25 ಸೀಟ್ ಬರೋಡು ಐಕೆ ಮಾತ್ರ ನಮ್ಮ ಸತ ಪ್ರಯತ್ನ ಮಂತದೆ, ರಾತ್ರಿ ಪಗಲು ಹೋರಾಟ ಮಂತದೆ. ಅವ್ರನ್ನ ಕನಸನ್ನು ನನಸು ಮನ್ಪುಗ ದೇವರ ಸೋಮನಾಥ ದೇವರ ಪ್ರಾರ್ಥನೆ ದಾದ ಪನ್ನಂದ ಆರೆಗೆ ದುಂಬು ಎಂಚೆತ್ತಂದು ಯಡಿಯೂರಪ್ಪರು ಗುಡುಗಿದರೆ ವಿಧಾನಸೌಧ ನಡುಗುತ್ತದೆ. ಅವು ಸತ್ಯ ಸಂಗತಿ. ಅಂಚನೆ ಆವಡು ಪಂಡ ದೇವರ ಪ್ರಾರ್ಥನೆ ಮಂತೊಂದು ವಿಶೇಷವಾದ ವೀರ ಯೋಧರಿಗೆ ಮೊರನಿಮುಟ ಶ್ರದ್ಧಾಂಜಲಿ ಮಂತೊಂದುಲ್ಲ ಕೋಡಿದ ಬೊಕ್ಕ ವಿಶೇಷವಾದ ಆ ನಮ್ಮ ಭಾರತೀಯ ಮಿಲಿಟರಿಗೆ ಮಾತೆಲ್ಲ ಅಭಿನಂದನೆ ಮಂತೊಂದುಲ್ಲೇರಿ. ಇತ್ತೆ ಬತ್ತಿನ ನ್ಯೂಸ್ ಪ್ರಕಾರಲ ನಮ್ಮ ದೇಶದ ವಿಮಾನ ಹಾಕ್ಲೆ ಉಲಾಯ್ಪೋದು, ನಮ್ಮ ದೇಶದ ಉಲಾಯ್ ಬೈದ್ರಂಜಿನ ವಿಮಾನಲ್ಲ ನಮ್ಮ ಮಿಲಿಟರಿ ಹಾಕ್ಲಿ ಆಯ್ನ ಅಟ್ಯಾಕ್ ಮಂತದೆ. ನಮ್ಮ ಗಡಿತ ಈ ಪುಡಿಗೆ ಪಾರ್ದೇರು ಪಂಡ್ಮನ ನ್ಯೂಸ್ 4 ಪುಡಿಯಟ್ಟೆ ಬರೋದುಂಡು. ನಾನಾತು ಶಕ್ತಿ ಹಾಕ್ಲೆ ಕೊರರಿ ಪಾಕಿಸ್ತಾನ ಪುಡಿ ಮಂತದೆ. ನಾನು ಜೀವಮಾನೋಡು ಹಾಕ್ಲು ಪಿರ ಹೋರಾಟ ಮನ್ಪಂದನಂಜಿನ ಶಕ್ತಿನ ಸೋಮನಾಥ ದೇವರ ಕೊರಡೆ ಎಂದು ದೇವರ ಪ್ರಾರ್ಥನೆ.